ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ಉಡುಪಿಯ ಜಿಲ್ಲಾಸ್ಪತ್ರೆಯ ಒಂದಷ್ಟು ಸಮಸ್ಯೆಗಳ ಬಗ್ಗೆ, ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಅವರಿಗೆ ತಿಂಗಳಿಗೆ ಆಗುವಂಥ ಖರ್ಚು 13 ಕೋಟಿ. ಆದರೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಕನಿಷ್ಠ ಪಕ್ಷ ಬಡವರಿಗೆ ಬೇಕಾದಂಥ ಜೀವರಕ್ಷಕ ಔಷಧಿಗಳನ್ನು ಕೊಡೋದಕ್ಕೂ ಕೂಡ ನಮ್ಮ ವ್ಯವಸ್ಥೆಗೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸಾವಿರಾರು ಜನ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮೊಂದಿಗೆ ಮಾನವೀಯ ಕಳಕಳಿಯನ್ನು ಇಟ್ಟುಕೊಂಡು ಸಾವಿರಾರು ಜನರನ್ನು ಇವತ್ತು ಅಪಘಾತ ನಡೆದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಂಥ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮಲ್ಲಿ ನಾನು ಕೇಳಬೇಕು, 108 ಜೀವರಕ್ಷಕ ವಾಹನ ಅಂತ ನಾವು ಅದನ್ನು ಕರೀತೇವೆ. ಭಾಳ ಪ್ರಮುಖವಾಗಿ ಎಲ್ಲಾದರೂ ಅಪಘಾತಗಳು ನಡೆದಾಗ ಆ ಒಂದು ಸ್ಪಾಟ್ಗೆ ಹೋಗಿ ಅವರನ್ನು ಕರ್ಕೊಂಡು ಹೋಗ್ತದೆ. ಉಡುಪಿ ಭಾಗದಲ್ಲಿ ಎಲ್ಲಾದರೂ ಅಪಘಾತ ನಡೆದರೆ ಅವರು ಮೊದಲು ಕರ್ಕೊಂಡು ಬರೋದು ಎಲ್ಲಿಗೆ? ನೋಡಿ, ನಾವು 108ಗೆ ಒಂದು ಕರೆ ಮಾಡಿದ ಕೂಡಲೇ ಅವರು ಬರ್ತಾರೆ. ಅಲ್ಲಿ ನಾವು ಎಲ್ಲಿಗೆ ಹಾಕ್ತಾರೆ ಪೇಷಂಟ್ ಅನ್ನು, ನಾವು ಅಲ್ಲಿ ಪೇಷಂಟ್ ನ ಪಾರ್ಟಿ ಇದ್ರೆ ನಾವು ಎಲ್ಲಿ ಹೇಳ್ತೇವೆ ಆ ಆಸ್ಪತ್ರೆಗೆ ಹಾಕ್ತಾರೆ ಅವರು, ಪಾರ್ಟಿ ಇದ್ರೆ. ಇಲ್ಲದಿದ್ರೆ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ. ನೋಡಿ, ಒಂದು ಸರ್ಕಾರದ 108 ಮತ್ತೊಂದು ಬೈಕ್ ಆಂಬುಲೆನ್ಸ್ ಎಲ್ಲ ಬಂತಂತೆ. ಆ 108 ನ ನಿಜವಾಗಿ ಸಿಬ್ಬಂದಿಗಳು ಟಾಪ್ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ತುರ್ತಲ್ಲಿ ತಂದು ಅವರಿಗೆ ಸಂಬಳನೇ ಇಲ್ಲ ಆಸ್ಪತ್ರೆಗೆ ಹಾಕುವಾಗ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲದಿದ್ರೆ ಈಗ ಸಿಂಪಲ್ ಮೊನ್ನೆ ನಾನು ಒಂದು ಪೇಷಂಟ್, ಹೊಟ್ಟೆ ನೋವು ಪೇಷಂಟ್ ಅಂತ ಇತ್ತು, 108 ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಹೋಗುವಾಗ ಅದಕ್ಕೆ ಅವರಿಗೆ ಕಿಡ್ನಿ ಸ್ಟೋನ್ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ಬೇಕು ಹೇಳಿದ್ರು. ಎಲ್ಲಿ ಮಾಡೋದು? ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗೆ ಬೆಳಿಗ್ಗೆ ಬಂದ ಪೇಷಂಟ್ನವರು ಮಧ್ಯಾಹ್ನ ತನಕ ಆ ಟೆಕ್ನಿಷಿಯನ್ ಕಾಯ್ತಾರೆ. ಡಾಕ್ಟರ್ ಅವರು ಹೊರಗಿನಿಂದ ಮಣಿಪಾಲದಿಂದ ಎಲ್ಲ ಬರ್ತಾರೆ. ಅವ್ರಿಗೆ 12 ಗಂಟೆಗೆ ಬಂದ್ರು 11ಕ್ಕೆ ಬಂದ್ರು ಅಲ್ಟ್ರಾಸೌಂಡ್ಗೆ ಒಂದು ಅಲ್ಲಿ ಡಾಕ್ಟರ್ ಇಲ್ಲ. ಅಲ್ಟ್ರಾಸೌಂಡ್ಗೆ ಹೇಗೆ ಪ್ರಿಪೇರ್ ಆಗಿರ್ಬೇಕು? ನಿಜವಾಗಿ ಬೆಳಿಗ್ಗೆ ನೋಡಿ ನೀರೆಲ್ಲ ಕುಡಿದು ಬರೀ ಹೊಟ್ಟೆಯಲ್ಲಿ ನೀರು ಕುಡಿದಿರ್ತಾರೆ ಅವರು. ಏನು ಊಟ ಮಾಡ್ಲಿಕ್ಕಿಲ್ಲ, ಇರಬೇಕು ಹೊಟ್ಟೆಯಲ್ಲಿ. ಡಾಕ್ಟ್ರೇ ಬರೋದು ಲೇಟ್ ಆದ್ರೆ ಕೆಲವು ದಿವಸ ಬರುವುದಿಲ್ಲ, ರಾತ್ರಿ ಆ ಚಿಕಿತ್ಸೆ ಇಲ್ಲ. ನಾನು ಕೂಡಲೇ ಮತ್ತೆ ಅವರನ್ನ ಏನ್ ಮಾಡಿದೆ, ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋದೆ. ಖಾಸಗಿ ಆಸ್ಪತ್ರೆ ತಗೊಂಡೋಗಿ ಮತ್ತೆ ಅಲ್ಲಿ ಸ್ಟೋನ್ ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡುದು. ಅದೇ ನಾನು ಇರ್ಲಿಕ್ಕೆ ಹೋಗಿ ಕರ್ಕೊಂಡು ಹೋದೆ. ಇನ್ನು ಕೆಲವರಾದ್ರೆ ಕಷ್ಟದಲ್ಲಿ ಇದ್ರೆ ಆ ಹೊಟ್ಟೆ ನೋವಿನಲ್ಲಿ ಒಂದು ಪೇಷಂಟ್ ಅಪೆಂಡಿಕ್ಸ್ ಅವನ್ನೆಲ್ಲ ಬಿಟ್ಟು ಹಾರ್ತಿದ್ದ ನೋವಿಗೆ ಅವನನ್ನು ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಒಂದು 5,000 ರೂಪಾಯಿ ನಾನು ಕಟ್ಟಿ ಆಪರೇಷನ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು, ವಿಶ್ವ ಶೆಟ್ಟರ್ ನೀವು ಇವತ್ತು ಕರ್ಕೊಂಡು ಬರೆದಿದ್ರೆ ಅವ ಖಂಡಿತ ಡೆಡ್ ಆಗ್ತಾನಂತ. ಇದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಕಾರಣ ಅಲ್ಲ, ಆಸ್ಪತ್ರೆ ವೈದ್ಯರ ಕಾರಣ ಅಲ್ಲ, ಅಲ್ಲಿ ವ್ಯವಸ್ಥೆನೇ ಇಲ್ಲ. ಎಸ್, ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಉಡುಪಿಯಿಂದ. ಎಸ್, ಹೇಳಿ ಸರ್. ಉಡುಪಿಯ ಜಿಲ್ಲಾಸ್ಪತ್ರೆಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಏನಾದ್ರು ತಮ್ಮ ಬಳಿ ಏನಾದ್ರು ಹೊಸ ಮಾಹಿತಿಗಳೇನಾದ್ರೂ ಇದೆಯಾ? ದಯವಿಟ್ಟು ಅದಕ್ಕಲ್ಲ ಸರ್, ನೀವು ದಯವಿಟ್ಟು ವಿಶ್ವ ಶೆಟ್ಟಿ ಅವರಿಗೆ ಕನೆಕ್ಟ್. ಎಸ್, ವಿಶ್ವ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ತಾವು ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹಲೋ ಶೆಟ್ರೆ, ನಮಸ್ಕಾರ. ನಮಸ್ತೆ ಪಂಡ್ಲ ಸರ್. ಅಯ್ಯರ ಒಂಜಿ ಪಾತ್ರ ತಪ್ಪು ಪಾತ್ರ ಇರತ್ತೆ ಯಾವ್ದು ಸರ್? ಅತ್ತತ್ತು 10 ವರ್ಷದಿಂಚಿತ್ತಿನ ಕೊಜ್ಜಲ್ ನೀರ್ ಕಲೆ ಬಂದಿರತ್ತೆ. ಎಸ್, ಅದು ಯಾರತ್ತು ಕಲೆತೀನಿ? ನಮ್ಮ ಅಣ್ಣ ಪಣ್ಣೆ. ಎಸ್, ಕರೆ ಕಟ್ಟ. ಹಲೋ ಹಲೋ ಹಲೋ. ಎಸ್, ಯಾರು ಕರೆ ಮಾಡಿದ್ದಾರೆ? ಏನ್ ಹೇಳ್ತಾ ಇದ್ರು ಸರ್ ಅವರು? ಅಂತ ಕಟ್ಟಾಯ್ತು. 10 ವರ್ಷದಿಂದ ಕೂದಲು ತೆಗೆದಂತ ಅದು ಅವರು ನಾಗ್ಪುರದವ್ರದ್ದು. ಹಾ, ಎಸ್. ಒಟ್ಟಿನಲ್ಲಿ ಚಿಕಿತ್ಸೆಗೆ ಅವರನ್ನ ಕರ್ಕೊಂಡು ಬಂದು ಅಂತವರನ್ನ ಸೇವೆ ಮಾಡ್ತಾ ಇರೋರು ಅವರು. ಹಾಗಾಗಿ ಅವರು ಹೇಳಿದ್ರು, ನಾನು ಮಾಡಿಸಿದ ಅಲ್ಲಿ ಆ ಸಿಬ್ಬಂದಿಗಳು ಮಾಡಿದ್ದಾರೆ. ಇಲ್ಲಿ ಅಜ್ರಕಾಡು ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡಿರುವಂತದ್ದು. ಸಿಬ್ಬಂದಿಗಳ ಬಗ್ಗೆ ನಾವ್ ಯಾರು ಮಾತಾಡ್ತಾ ಅಥವಾ ವೈದ್ಯರ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ. ಅಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ವ್ಯವಸ್ಥೆ ಸರಿ ಇಲ್ಲ. ಸರ್ಕಾರ ಕೊಡಬೇಕಾದಂತಹ ಸವಲತ್ತುಗಳನ್ನ ಉಡುಪಿಯ ಜಿಲ್ಲಾಸ್ಪತ್ರೆಗೆ ಕೊಡ್ತಾ ಇಲ್ಲ. ಅದು ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಭೇಟಿಯನ್ನ ನೀಡ್ತಾರೆ, ಹೋಗ್ತಾರೆ, ಬಿಟ್ರೆ ಯಾವುದು ಆಗ್ತಾ ಇಲ್ಲ. ಇದರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದೀವಿ. ತಾವು 108 ಬಗ್ಗೆ ಮಾತಾಡ್ತಿದ್ರಿ, ಹೇಳಿ. ನೋಡಿ, 108ನವರು ಅಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಅವರಿಗೆ ಇವತ್ತು ಕೂತ್ಕೊಳ್ಳಿಕ್ಕೆ ಸರಿಯಾದ ರೂಮ್ ಇಲ್ಲ. ಅವ್ರು ಹೇಳ್ತಾರೆ ನಮಗೆ ರೆಸ್ಟ್ ರೂಮ್ ಇಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಸರಿಯಾದ ಒಂದು ರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಒಂದು ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನಾವು ಕಡೆ ಕೆಲಸ ಕೃಷ್ಣ ಮಠಕ್ಕೆ ಹೋಗಿ ಸ್ನಾನ ಮಾಡಿ ಬರ್ತೇವೆ ಅಂತ. ಅದಕ್ಕೆ ಅದು ನಿಜವಾಗಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ನ ಅಂಡರ್ ನಲ್ಲಿ ಬರ್ತದೆ, DHO ಅವರ ಆಫೀಸ್ ಅಂಡರ್ ನಲ್ಲಿ. ಅದನ್ನು ಅವರು ಸರಿಕಟ್ಟಾಗಿ ಮಾಡಿಕೊಡ್ಬೇಕು. DHO ಅವರು ನಮಗೂ 108ಗೆ ಸಂಬಂಧ ಇಲ್ಲ ಹೇಳ್ತಾರೆ. ನಿಜವಾಗಿ 108 ಹೇಳುವಂಥದ್ದು ಆಸ್ಪತ್ರೆಯ ಒಂದು ಅಂಗ.
ಹಾಗಾದ್ರೆ ಅವರಿಗೆ ಅಲ್ಲಿ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವಂತ ವ್ಯವಸ್ಥೆ ಅದು. ಮೂಲಭೂತ ಸೌಕರ್ಯ ಕೊಡದಿದ್ರೆ, ಅವರಿಗೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಡದಿದ್ರೆ ಅವರು ಹೇಗೆ ಕೆಲಸ ಮಾಡ್ತಾರೆ? ದಿವಸ 12 ಗಂಟೆ ಕೆಲಸ ಮಾಡ್ಬೇಕಲ್ಲ ಅವರು. ಡ್ಯೂಟಿ 12 ಗಂಟೆ ಉಂಟು ಅವರಿಗೆ. ಇದು 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 ನಮ್ಮಲ್ಲಿ ಕೆಲವೊಂದು ಪ್ರಥಮವಾದವಾಗುವಂತ ತಪ್ಪುಗಳು. ಯಾಕಂದ್ರೆ ಪ್ರಥಮ ಚಿಕಿತ್ಸೆ ಕೊಡುವಂತದ್ದು ಹೆರಿಗೆ ಆಸ್ಪತ್ರೆ ಕೂಡ ಇದಕ್ಕೆ ಸೇರಿಕೊಂಡಾಗ ಹೆರಿಗೆ ಆಸ್ಪತ್ರೆ ಕೂಡ ಇದೆ, ಅಲ್ಲಿ ಕೂಡ ಒಂದಷ್ಟು ಅವ್ಯವಸ್ಥೆಗಳಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ನಮಗೆ ತುಂಬ ಮಾಹಿತಿ ಇದೆ. ಲಾಸ್ಟ್ ಟೈಮ್ ನೀವೇ ನೋಡಿದ್ರಿ, ಒಂದು ಮಗುವಿಗೆ ಹೆರಿಗೆ ಹೊತ್ತಿಗೆ ಆ ಕೈ ಎಳೆದು ಮಗುವಿದ್ದು. ಯಾಕಂದ್ರೆ ಡ್ಯೂಟಿಯಲ್ಲಿದ್ದ ಡಾಕ್ಟರ್ ಒಳಗಿದ್ರು, ಡಾಕ್ಟರ್ ಇದ್ರು ಬರದೆ ನರ್ಸ್ ಹೆರಿಗೆ ಮಾಡಿಸಿದ್ರು. ನರ್ಸ್ನಿಂದ ಆದ ಒಂದು ಅಚಾತುರ್ಯ ಅದೊಂದು, ಆ ಮಗುವಿನ ಕೈಯೇ ಹೋಯ್ತು. ಅದ್ರ ಬಗ್ಗೆ ನಾವು ತುಂಬಾ ಹೋರಾಟ ಮಾಡಿದ್ವಿ. ಲಾಸ್ಟಿಗೆ ಏನೇನೋ ಆಯ್ತು, ಮಗುವಿಗೆ ಕೈ ಸರ್ವ್ ಆಗುವಾಗೆ ಇಲ್ಲ. ಯಾರ ತಪ್ಪದು? ಯಸ್, ಒಟ್ಟಿನಲ್ಲಿ ಅಲ್ಲಿ ಕೂಡ ಸರಿಯಾಗಿಲ್ಲ. ಸಂಜೆಯ ನಂತರ ಯಾವುದೇ ಪೇಷಂಟ್ಸ್ ಗಳನ್ನ ತಗೊಳ್ಳುದಿಲ್ಲ ಅನ್ನುವಂತ ಆರೋಪ ಕೂಡ ಇದೆ. ಎಲ್ಲಿ ಹೆರಿಗೆ ಆಸ್ಪತ್ರೆ ಅಂತೂ ತಗೊಳ್ಳುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅವ್ರು ತಗೊಳ್ಳೇಬೇಕು. ಬಟ್ ಕೆಲವೊಂದು ಕುಂದುಕೊರತೆಗಳಿರ್ಬೋದು. ಯಾಕಂದ್ರೆ OPD ಇಲ್ಲ, ಬಟ್ ತುರ್ತು ಪೇಷಂಟ್ ಅನ್ನು ತಗೊಳ್ಳೇಬೇಕು. ಕೆಲವೊಂದ್ ಸರ್ತಿ ಅವರನ್ನು ವಾಪಸ್ ಕಳ್ಸಿದ್ರೆ ತಪ್ಪದು. ನಿಜವಾಗಿ OPD ನಾಳೆ ಬನ್ನಿ ಅಂತ ಹೇಳಿರ್ಬೋದು, ಬಟ್ ಹಾಗೆ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಸಂಜೆ ಜ್ವರ ಬಂದ ಮೇಲೆ ಹೋಗ್ಲೇಬೇಕಲ್ಲ, ನೋವು ಪ್ರಾರಂಭ ಆಗಿದೆ. ಆದ್ರೆ ಮತ್ತೊಂದು ಎಂತಾದ್ರೆ ಅಲ್ಲಿ ತುಂಬಾ ಜನ ರೋಗಿಗಳಿದ್ದಾರೆ. ಈಗ ನಿಜವಾಗಿ ಹೆರಿಗೆಗೆ ಬರುವ ಸಂಖ್ಯೆ ನೋಡಿದ್ರೆ ನಿಜವಾಗಿ ಒಂದು ಲೆಕ್ಕದಲ್ಲಿ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ಜನ ಸರ್ಕಾರದ ಸವಲತ್ತನ್ನು ಪಡಿತಾ ಇದ್ದಾರೆ ಅಂತ. ಅಲ್ಲಿಯೂ ಕೊರತೆ, ಯಾಕಂದ್ರೆ ಬೆಡ್ ಹತ್ರ ಬೆಡ್ ಹಾಕಿದ್ದಾರೆ. ಅಲ್ಲಿ ಸಹ ನಿಜವಾದ ಒಂದು ಸುಸಜ್ಜಿತವಾದ ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ಯಾರು ಮೆಡಿಕಲ್ ಅಥವಾ ಒಂದು ವೈದ್ಯಕೀಯ ಶಿಕ್ಷಣವನ್ನ ಪಡಿತಾರೆ ಅವರೆಲ್ಲರೂ ಕೂಡ ಪ್ರಾಯೋಗಿಕವಾಗಿ ಹಳ್ಳಿಗಾಡಿನಲ್ಲಿ ಸರ್ಕಾರದ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರು ಅಜ್ಜರ್ಕಾಡ್ ಆಸ್ಪತ್ರೆಯಲ್ಲಿ ಇದ್ರು, ಮೊನ್ನೆ ತನಕ ಇದ್ರು. ಮಣಿಪಾಲದ ಎಷ್ಟೋ ಸ್ಟೂಡೆಂಟ್ಸ್ ಬಂದು ಸೇವೆ ಮಾಡ್ತಾ ಇದ್ರು. ಅದು ಯಾಕೆ ಕಟ್ ಆಗೋಯ್ತು ನಮಗೂ ಅರ್ಥ ಆಗ್ತಾ ಇಲ್ಲ. ಅದನ್ನ ಅವರು ಕಟ್ ಮಾಡಬಾರ್ದಿತ್ತು. ಯಾಕೆ ಕಟ್ ಆಗೋಯ್ತು ನಮಗೂ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಸರ್ತಿ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳ ಆದೇಶದ ಮೇರೆಗೆ ಇವರು ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕೆಲವು ಪೇಷಂಟ್ ಅನ್ನು ಹ್ಯಾಂಡಲ್ ಮಾಡ್ತಾರೆ, ಅಥವಾ ಒಂದು ರಾತ್ರಿಯ ಹೊತ್ತಿನಲ್ಲಿ ಎಮರ್ಜೆನ್ಸಿಗೆ ಒಂದು ಹಾರ್ಟಿಗೆ ಸಂಬಂಧ ವಿದ್ಯಾರ್ಥಿಗಳು ಕೇವಲ ಅಲ್ಲಿ ಕಲಿಯೋದಕ್ಕೆ ಬರಬಹುದೇ ಹೊರತು ಅವರೇ ಚಿಕಿತ್ಸೆ ಕೊಡೋದಂದ್ರೆ ಬಡವರ ಮೇಲೆ ಇವರು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆಗಲ್ಲ ಸರ್, ಆಗಲ್ಲ. ಯಾಕಂದ್ರೆ ಅಲ್ಲಿ ಆಕ್ಚುಲಿ ಆಗಿ ಇರುವ ವೈದ್ಯರ ಕೊರತೆ ಇರುವಾಗ ಈ ಮಕ್ಕಳು ಸೇವೆ ಮಾಡ್ಬೇಕಲ್ಲಿ. ಅದು ಒಂದೊಂದು ಚಿಕ್ಕ ಪುಟ್ಟ ಕಾಯಿಲೆಗೆಲ್ಲ ನುರಿತ ವೈದ್ಯರನ್ನ ನೇಮಕ ಮಾಡಬೇಕೋ ಬೇಡ ಅದನ್ನ ಕೇಳ್ತಾ ನಾವು ಅದಕ್ಕೆಲ್ಲ ಹೋರಾಟ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ನುರಿತ ವೈದ್ಯರು ಅಲ್ಲಿ ಒಂದು ಬಹಳ ಒಳ್ಳೆಯ ವೈದ್ಯರು ಇದ್ರು, ಡಾಕ್ಟರ್ ಪಾಲನ್ ಅಂತ. ಮೊನ್ನೆ VRS ಕೊಟ್ಟು ಹೋದ್ರು. ಅದು ನಮ್ಗೆ ತುಂಬಾ, ನಾನು ಅವರ ಹತ್ರ ಒಂದು ಹೇಳಿದೆ, ನಮ್ಗೆ ಸಮಾಜಕ್ಕೆ ದೊಡ್ಡ ನಷ್ಟ ನೀವು ಕೊಟ್ಟದ್ದು. ಯಾಕಂದ್ರೆ ಬಾರಿ ಒಳ್ಳೆ ಡಾಕ್ಟರ್. ಅವರ ನೋವು ಏನುಂಟು ಯಾರಿಗೆ ಗೊತ್ತು? ಹೋದ ವರ್ಷ ಮೂಲಭೂತ ಸೌಕರ್ಯ ಇಲ್ಲದೆ ಇರ್ಬೋದು, ಅವರ ನೋವು ಇರ್ಬೋದು, ಅವರ ನೋವು ಸಾವಿರ ಉಂಟು. ಅವರಿಗೆ ನಿಜವಾಗಿ ನಾನು ಕೆಲಸ ಹೇಳ್ತೇನೆ, ಕೆಲವು ರೋಗಿಗಳ ಪಾರ್ಟಿಯವರು ಬಂದುಂಟಲ್ಲ, ಯಾವುದೋ ಗಲಾಟೆ ಮಾಡ್ತಾರೆ. ನಿಜವಾಗಿ ಅದಕ್ಕೆ ಅವರು ಹೊಣೆ ಅಲ್ಲ. ಅವರಿಗೆ ಭದ್ರತೆ ವ್ಯವಸ್ಥೆ ಇಲ್ಲ. ಈಗ ಡಾಕ್ಟರ್ನವರು ಕೂಡ ರಾತ್ರಿ ಒಬ್ಬೊಬ್ರು ಇರುದಿಲ್ವಾ? ಅವರಿಗೆ ಭದ್ರತೆ ಉಂಟು. ರಾತ್ರಿ ಏನೋ ಒಂದು 50-60 ಜನ ಬಂದ್ಬಿಟ್ರು, 10-20 ಜನ ಬರ್ತಾರೆ, ಕೂಡ ನಂದು ಮಾಡಿ ಹೇಳ್ತಾರೆ. ಕಿರಿಕಿರಿ ಇರ್ತದೆ, ಗಲಾಟೆ ಆಗಿ ಬರ್ತಾರೆ. ಕೆಲವೊಂದ್ ಸರ್ತಿ ಇತ್ತಂಡಗಳು ಗಲಾಟೆ ಮಾಡ್ಕೊಂಡು ಬರ್ತಾರೆ, ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಆ ಸಮಯದಲ್ಲೆಲ್ಲ ಹ್ಯಾಂಡಲ್ ಮಾಡ್ಬೇಕಲ್ವಾ? ಅವ್ರು ಆಲೋಚನೆ, ಯಾವುದೇ ಭದ್ರತೆ ಇಲ್ಲ, ವೈದ್ಯರಿಗೂ ಯಾವುದೇ ಭದ್ರತೆ ಇಲ್ಲ. ಇದರಲ್ಲಿ ಆ ಒಂದು ಅಜ್ಜರಕಾಡು ಜಿಲ್ಲಾ ಆಸ್ಪತ್ರೆಯ ಅಭಿವೃದ್ಧಿ ಸಮಿತಿ ಅಂತ ಒಂದಿದೆ, ಅದೊಂದು ಬಾಡಿ ಇದೆ. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ತಮ್ಮ ಮಾಹಿತಿ ಇದೆ? ಅಭಿವೃದ್ಧಿ ಸಮಿತಿಯಲ್ಲಿ ಒಳ್ಳೊಳ್ಳೆ ಜನ ಇದ್ದಾರೆ, ಆ ಬಗ್ಗೆ ಅವ್ರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅನುದಾನ ಬರದಿದ್ರೆ ಕೇಂದ್ರದ, ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮುಖ್ಯ ಸೆಂಟ್ರಲ್ ನಲ್ಲಿ ಅದಕ್ಕೆ ಏನು ಫಲ ಕೊಡ್ತೀರಿ? ಅಭಿವೃದ್ಧಿ ಸಮಿತಿಯವರು ಏನ್ ಮಾಡುದು? ಅವ್ರು ಅದ್ರ ಬಗ್ಗೆ ನಾಮಕಾವಾಸ್ತೆ ಇದೆ, ಮಾಡಬಹುದು. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ ತಾವು? ಯಾವುದೆಲ್ಲ ಸೇವೆಗಳನ್ನ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀರಿ ತಾವು? ನಾವು ಒಂದೇ ಅಂದ್ರೆ ಬಡವರಿಗೆ ಯಾವ ಸವಲತ್ತೆಲ್ಲ ಸಿಗ್ಬೇಕಲ್ಲಿ ಒಂದು ಮಾಡಿಕೊಡಿ ದಯವಿಟ್ಟು. ನಾವಂದ್ರೆ ಸರ್ಕಾರದಿಂದ ಇದು ಮನವಿ ಮಾಡ್ಕೊಳ್ಳೋದು. BPL ಕಾರ್ಡು, APL ಕಾರ್ಡು ಇದೆಲ್ಲವನ್ನ ಪರಿಗಣಿಸಬೇಕು ಅಂತ ತಾವು ಹೇಳ್ತೀರಾ? ಅಲ್ಲಿ ಪರಿಗಣಿಸಬೇಕು, ಆದ್ರೆ ಎಮರ್ಜೆನ್ಸಿ ಹೊತ್ತಿಗೆ ಅದೆಲ್ಲ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಏನು ಸೇವೆ ಕೊಡಬಹುದು ನೀವು, ಆ ಸೇವೆ ಕೊಡಿ. ಸರ್ಕಾರದಲ್ಲಿ ನಮ್ಮ ಮನವಿ. ನಾವು ಇತ್ತೀಚೆಗೆ ಒಂದು ಸ್ವಲ್ಪ ದಿನ ಬಿಟ್ಟು ನಾವು ಖಾದರ್ ಸಾಹೇಬ್ರನ್ನು ಮೀಟ್ ಮಾಡ್ಬೇಕಂತ ಹೇಳಿದ್ದೇವೆ. ನಾವು ಒಂದು ಜಿಲ್ಲಾ ಕಮಿಟಿಯಿಂದ ಒಂದು ನಾವೀಗ ಎಲ್ಲ ಲೇಡೀಸ್ ಒಟ್ಟಾಗಿ ಒಂದು ಮನವಿ ಕೊಡಬೇಕು, ಅವ್ರ ಹತ್ರ ನಾವು ಜಿಲ್ಲಾ ಆಸ್ಪತ್ರೆಗೆ ಬರೆಸಬೇಕು, ಅಲ್ಲಿ ವ್ಯವಸ್ಥೆ ನೋಡಿಸ್ಬೇಕಂತೇಳಿ ಇದ್ದೇವೆ. ನಾವು ನೋಡುವ ಏನಾಗ್ತದೆ ಅಂತೇಳಿ ನೋಡುವ. ಅದರ ಹೋರಾಟದಲ್ಲಿ ವಿಶೇಷಟ್ಟವರಿಗೆ ನಾವು ಇದ್ದೇವೆ. ನಾವು ಒಂದು ಸ್ವಲ್ಪ ಜನ ಇದ್ದೇವೆ, ಅದರ ಹಿಂದೆನೆ ಇದ್ದೇವೆ ನಾವು. ಬೇಡಿಕೆಗಳು ಏನು? BPL ಕಾರ್ಡ್ ಮಾನದಂಡ ಆಗಬಾರ್ದು. APL ಕಾರ್ಡ್ ನಾವು ನಿಜವಾಗಿ ಹಣ ಕಟ್ಟಲಿ, ಅವನ ನಿಜವಾಗಿ ಕೊಡ್ಬೇಕು. ಜನರು ಸಾರ್ವಜನಿಕರು ಸಹ ಅದಕ್ಕೆ ಸಹಕರಿಸಬೇಕು. ಎಷ್ಟೋ ಜನ ಉಂಟಲ್ಲ ಸರ್, APL ಅನುಕೂಲ ಇದ್ದವ್ರ BPL ಕಾರ್ಡ್ ಇದ್ದು ಅವ್ರು ಕೆಲವೊಂದು ಕಿಮಿಯೋಥೆರಪಿ ಎಲ್ಲ ಬೆನಿಫಿಟ್ ಅಂತ ತಕೊಂಡು ಎಷ್ಟೋ ಪಾಪದವ್ರಿಗೆ ಸಿಗ್ತಾ ಇಲ್ಲ.
ಸಿಗ್ತಾ ಇಲ್ಲ. ಇದೆಲ್ಲ ದೊಡ್ಡ ಒಂದು ತಪ್ಪು. ಯಾಕಂದ್ರೆ ಅವನಿಗೆ ಒಮ್ಮೆ BPL ಇರ್ಬೋದು, ಅವ ಒಂದು ಅನುಕೂಲ ಅವಸ್ಥೆಗೆ ಬಂದ್ರೆ ತನ್ನ BPL ಕಾರ್ಡ್ ನಾವು ಕ್ಯಾನ್ಸಲ್ ಮಾಡಬೇಕು. ಸರ್ಕಾರದ ಒಂದು ಸವಲತ್ತನ್ನು ದುರುಪಯೋಗ ಮಾಡಬಾರ್ದು. APL ಯಾವ BPL ನಿಂದ ಒಂದು ಬಡತನ ರೇಖೆಯಿಂದ ಮೇಲೆ ಬಂದ್ರೆ ಅವ ಖಂಡಿತ BPL ಯೂಸ್ ಮಾಡಬಾರ್ದು. ಯಾಕಂದ್ರೆ ಅದು ಬಡವರಿಗೆ ಸಿಗುವ ವಸ್ತು, ಬಡವರಿಗೆ ಸಿಗುವ ಸವಲತ್ತು, ಅದನ್ನು ನಾವು ಖಂಡಿತ ತೆಗೆದುಕೊಳ್ಬಾರ್ದು. ಮತ್ತೆ ಒಂದು ಎಂತಂದ್ರೆ ಒಂದು ಜೀವರಕ್ಷಕ ಔಷಧಿ, ಅದರ ಜೊತೆಗೆ ಬೇಕಾಗುವ ವೈದ್ಯರು, ಒಳ್ಳೆಯ ಒಂದು ನುರಿತ ವೈದ್ಯರನ್ನ ಹಾಕ್ಬೇಕು. ಯಾಕಂದ್ರೆ ಈಗ ನೋಡಿ, ಮೊನ್ನೆ ಒಬ್ರು VRS ಕೊಟ್ಟು ಹೋದ್ರು, ಈಗ ಅದರ ಬದಲಿಗೆ ಒಬ್ರು ವೈದ್ಯರು ಬರ್ಲಿಲ್ಲ. ಈಗ ಬದಲಿಗೆ ವೈದ್ಯರು ಬೇಕು. ಯಾಕಂದ್ರೆ ಇನ್ನು ಮಳೆಗಾಲ ಬಂತು, ಡೆಂಗ್ಯೂ, ಮಲೇರಿಯಾ, ಸಾಂಕ್ರಾಮಿಕ ರೋಗಗಳು ಬರ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ಮೂಲಭೂತ ಸೌಕರ್ಯದ ಜೊತೆಗೆ ಉತ್ತಮ ರೀತಿಯ ಒಂದು ಭದ್ರತೆಯನ್ನು ಕೊಟ್ಟು, ಒಂದು ಮಾನಸಿಕ ರೋಗಿಗಳಿಗೆ ಒಂದು ವಿಶೇಷವಾದ ಶೆಲ್ ಅನ್ನು ಕೊಟ್ಟು, ಒಳ್ಳೆ ಸಿಬ್ಬಂದಿಯನ್ನು ಕೊಟ್ಟು, ಸ್ವಚ್ಛತೆಯ ಬಗ್ಗೆ ಒಂದು ವಿಶೇಷವಾದ ಸಂಖ್ಯೆ ಈಗ ಎಷ್ಟಿದೆ, ಮೊದಲು ಎಷ್ಟಿತ್ತು? ತಾಲೂಕು ಆಸ್ಪತ್ರೆಗೆ ಎಷ್ಟು ಬೇಕು ಅಷ್ಟೇ ಉಂಟು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದು ನಾನು ಖಂಡಿತ ಹೇಳ್ತೇನೆ. ನಮಗೆ ತಿಳಿದ ಮಾಹಿತಿ ಪ್ರಕಾರ ಒಂದು ಟೈಮಲ್ಲಿ 20ಕ್ಕಿಂತ ಮೇಲೆ ಸಿಬ್ಬಂದಿ ವರ್ಗ ಇದೆ. ಇವತ್ತು 8 ಜನ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. 20 ಜನ ಕೆಲಸವನ್ನು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಒಂದು ಜನಸಾಮಾನ್ಯರಿಗೆ ಬಹಳಷ್ಟು ಒಂದು ಉತ್ತಮ ಚಿಕಿತ್ಸೆ ಸಿಗುವಲ್ಲಿ ಅಲ್ಲಿ ಸಿಬ್ಬಂದಿಗಳು ನಾವು ಇದರ ಪ್ರಯತ್ನ ಮಾಡ್ತಾರೆ. ಅವರಿಗೆ ಪೂರಕವಾಗಿ ಬೇಕಾಗುವ ಮೂಲಭೂತ ಸೌಕರ್ಯವನ್ನು ಅದೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಆದ್ರೆ ಅದನ್ನು 24 ಗಂಟೆ ಮಾಡಬೇಕು. ಹಗಲಲ್ಲಿ ಸಿಕ್ಕುವ ಚಿಕಿತ್ಸೆ ರಾತ್ರಿ ಕೂಡ ಸಿಗಬೇಕು. 24 ಅವರ್ ಅದು ರನ್ ಆಗಬೇಕು ಅಂತ ಹೇಳ್ತಾ ಇದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಹೋರಾಟದೊಂದಿಗೆ ನಾವು ಕೂಡ ಇದ್ದೇವೆ. ಬಹಳ ಪ್ರಮುಖವಾಗಿ ಉಡುಪಿಯ ಜಿಲ್ಲಾಸ್ಪತ್ರೆಯ ಬಗ್ಗೆ ನಾವು ಈ ಹಿಂದೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ವಿ. ಬಹಳ ಪ್ರಮುಖವಾಗಿ ಬಡ ಜನರು ಇದೇ ಆಸ್ಪತ್ರೆಗಳನ್ನು ನಂಬಿಕೊಂಡಿರ್ತಾರೆ. ಅವರ ಆರೋಗ್ಯದ ರಕ್ಷಣೆಯನ್ನು ಮಾಡುವಂತಹ ಮಹತ್ತರವಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನಮ್ಮ UT ಖಾದರ್ ಅವರು ನಾನು ಹಲ್ಲಿನ ಸಟ್ಟು ಕೊಡ್ತೇನೆ, ಟೋಪನ್ ಕೊಡ್ತೇನೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದೆಲ್ಲವನ್ನು ಬಿಟ್ಟು ಮೊದಲು ಜನರಿಗೆ ಯಾವುದು ಅಗತ್ಯ ಇದೆ, ಜೀವರಕ್ಷಕ ಔಷಧಿಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಿಗುವಂತೆ ಮಾಡಬೇಕು. ಎಲ್ಲ 24 ಗಂಟೆ ಅಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಬಹಳ ಪ್ರಮುಖವಾಗಿ ಆ ಭಾಗದಲ್ಲಿ ಒಂದಷ್ಟು ಸೆಕ್ಯೂರಿಟಿಗಳನ್ನು ನೇಮಿಸಬೇಕು ಅನ್ನುವಂಥ ಬೇಡಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.